ಉಡುಪಿಯ ಮಣಿಪಾಲ್ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಅಧ್ಯಕ್ಷರಾಗಿದ್ದ ಉಡುಪಿಯ ಜನಪ್ರಿಯ ವೈದ್ಯ ದಿವಂಗತ ಡಾಕ್ಟರ್ ಕೊಚ್ಚಿಕಾರ್ ಮೋಹನ್ ದಾಸ್ ಪೈ ಅವರ ಪತ್ನಿ, ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ಅಧ್ಯಕ್ಷ ಟಿ ಸತೀಶ್ ಯು ಪೈ ಅವರ ಅಕ್ಕ ಲೀಲಾ ಎಂ ಪೈ ಅವರು ವಯೋಸಹಜ ಕಾರಣದಿಂದ ಮೇ 23ರಂದು ಉಡುಪಿಯ ಡಾಕ್ಟರ್ ಟಿ.ಎಂ.ಎ. ಪೈ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಮೃತರು 3 ಪುತ್ರಿಯರನ್ನ ಅಗಲಿದ್ದಾರೆ. ಸಮಾಜ ಸೇವಾಸಕ್ತಿಯ ಲೀಲಾ ಎಂ ಪೈ ಅವರು ಉಡುಪಿಯ ಮುಕುಂದ ಕೃಪಾ ಶಾಲೆಯ ಸಂಚಾಲಕರಾಗಿ ಶಾಲೆಯ ಸರ್ವತೋಮುಖಾಭಿವೃದ್ಧಿಗೆ ಕಾರಣರಾಗಿದ್ದರು. ಕಾಡಬೆಟ್ಟು ಟಿ.ಎ. ಪೈ ಮಾಡರ್ನ್ ಶಾಲೆಯ ಸಂಚಾಲಕರಾಗಿ, ಉಡುಪಿ ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ ಸಮಿತಿಯ ಸದಸ್ಯರಾಗಿ, ಮಹಿಳಾ ಗ್ರಾಹಕರ ಸಹಕಾರ ಸಂಘದ ನಿರ್ದೇಶಕರಾಗಿಯೂ ಲೀಲಾ ಪೈ ಅವರು ಸೇವೆ ಸಲ್ಲಿಸಿದರು. ಅವರ ಅಂತಿಮ ಸಂಸ್ಕಾರ ಬೀಡಿನಗುಡ್ಡೆ ರುದ್ರಭೂಮಿಯಲ್ಲಿ ಬುಧವಾರ ನೆರವೇರಿತು.